ಇವತ್ತು ತುಂಬ ವರ್ಷದಿಂದ ಡಯಾಲಿಸಿಸ್ ಸೆಂಟರ್ ಆಗಬೇಕಂತ ಭಾರಿ ನಾನು ಕೂಡ ಅದರ ಹಿಂದೆ ತುಂಬ ವಿಚಾರಗಳನ್ನು ಮಾತಾಡ್ತಾ ಇದ್ದೆ. ಇಲ್ಲಿ ಸುಮಾರು 120ರಿಂದ ಮೇಲ್ಪಟ್ಟು ಪೇಷಂಟ್ಗಳು ಡಯಾಲಿಸಿಗಾಗಿ ಕಾಯ್ತಾ ಇದ್ದದನ್ನು ನೋಡ್ತಾ ಇದ್ದೆ. ಪ್ರತಿದಿನ ಪುತ್ತೂರಿನಲ್ಲಿ ಒಂದಲ್ಲ ಒಂದು ವಿಚಾರದಲ್ಲಿ ಬರ್ತಾ ಇರೋದು ಕಿಡ್ನಿ ಫೇಲಿಯರ್ ಆದವರಿಗೆ ತೊಂದರೆ ಆಗುವಂಥ ವಿಚಾರ. ಅದನ್ನು ಯಾವ ರೀತಿಗಳಲ್ಲಿಯೂ ನಾವು ಬಹುಶಃ ಇಷ್ಟು ವರ್ಷಗಳಲ್ಲಿ ಅವರ ವಿಚಾರಕ್ಕೆ ಸ್ಪಂದಿಸುವಂಥ ಕೆಲಸಗಳಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಯಾಕಂತ ಹೇಳಿದರೆ ಸುಮಾರು 3-4 ವರ್ಷದಿಂದ ಪ್ರತಿ ಬಡವರು ಬಂದು ಒಂದು ಡಯಾಲಿಸಿಸ್ಗೆ 1450 ರೂಪಾಯಿ, 1500 ರೂಪಾಯಿ ಕೊಟ್ಟು ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಮಾಡುವ ಕಷ್ಟವನ್ನು ನಾವು ನೋಡಿದ್ದೀವಿ. ಕೆಲವರು ಬಂದು ಊಟಕ್ಕಿಲ್ಲ ಅಂತಾದರೂ ಅವರಿಗೆ ಡಯಾಲಿಸಿಸ್ ಮಾಡುವ ಅಗತ್ಯ ಶನಿವಾರ ಅವರಿಗೆ ಬರ್ತಿತ್ತು. ಒಂದು ದಿವಸ ಒಬ್ಬ ಒಳ್ಳೆ ಹುಡುಗ ನನ್ನ ಹತ್ರ ಬಂದಿದ್ದ, ಗಟ್ಟಿಮುಟ್ಟಾಗಿರುವಂಥ ಒಳ್ಳೆಯ ಹುಡುಗ ನನ್ನ ಹತ್ರ ಬಂದಿದ್ದ. ನಮ್ಮ ಟ್ರಸ್ಟಿಗೆ ಬಂದು ನನಗೆ 1500 ರೂಪಾಯಿ ಕೊಡಬೇಕು ಅಂತ ನನ್ನ ಹತ್ರ ವಿನಂತಿ ಮಾಡಿದ. ನಾನು ಹೇಳಿದೆ, ನಿನಗೆ ದೇವರು ಎಲ್ಲ ಕೊಟ್ಟಿದ್ದಾನೆ ಮರೆ, ಕಣ್ಣು ಕೈ ಕಾಲು ಎಲ್ಲ ಗಟ್ಟಿಮುಟ್ಟಾಗಿ ನೀನು ಇದೆಯಾ, ನಿನಗೆ 1500 ರೂಪಾಯಿ ಏನಕ್ಕೆ ಅಂತ ಪ್ರಶ್ನೆ ಮಾಡಿದೆ. ಆಗ ಅವನು ಹೇಳಿದ, ಸರ್ ನನ್ನ ತಾಯಿಗೆ 2 ಕಿಡ್ನಿಯು ಫೇಲಿಯರ್ ಆಗಿದೆ, 4 ವರ್ಷ ಆಯಿತು. ನನಗೆ 2 ಕಿಡ್ನಿಯು ಫೇಲಿಯರ್ ಆಗಿದೆ, 3 ವರ್ಷ ಆಯಿತು. ನಾನು ಪೇಂಟಿದ್ದು ಕೆಲಸ ಮಾಡ್ತೇನೆ, ನನಗೆ ವಾರದಲ್ಲಿ 3 ದಿವಸ ಕೆಲಸ ಮಾಡಲಿಕ್ಕೆ ಆಗ್ತಿದ್ದು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಏನು ಅದರಲ್ಲಿ ದಿವಸಕ್ಕೆ ನನಗೆ 800 ರೂಪಾಯಿ ಸಂಬಳ ಕೊಡ್ತಾರೆ. ಅದರಲ್ಲಿ ನಾನು ನನ್ನ ತಾಯಿಯ 2 ಡಯಾಲಿಸಿಸನ್ನು ಈ ವಾರ ಮಾಡಿದ್ದೀನಿ, 3 ಇಲ್ಲಾದರೆ 4 ಮಾಡೋದ್ರಲ್ಲಿ 2 ಮಾಡಿಸಿದ್ದೀನಿ. ನನಗೆ 1 ಡಯಾಲಿಸಿಸ್ ಆದರೂ ಮಾಡೋದಿದ್ದರೆ ನನಗೆ ನೆಕ್ಸ್ಟ್ ವೀಕಲ್ಲಿ ಕೆಲಸಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ, ನನಗೆ 1500 ರೂಪಾಯಿ ಕೊಡಿ ಅಂತ ಹೇಳಿದ. ಆಗ ನಾನು ಇಲ್ಲಿ ಡಾಕ್ಟರ್ಗೆ ಇಲ್ಲಿ ಹಾಸ್ಪಿಟಲ್ಗೆ ಫೋನ್ ಮಾಡುವಾಗ ಇಲ್ಲಿ ನಿರಂತರ ಇಲ್ಲಿ ವೇಟಿಂಗ್ ಲಿಸ್ಟಲ್ಲಿ 24 ಪೇಷಂಟ್ಗೆ ಮೊದಲು ಮಾಡ್ತಾಯಿದ್ರು, ಅಂಡ್ ಅಪ್ಗ್ರೇಡೆಡ್ ಉಂಟು 60 ಪೇಷಂಟ್ ಆಗಿದೆ. ಡಾಕ್ಟ್ರೇ ಈಗ 60 ಪೇಷಂಟು ಪುತ್ತೂರೇ, ಈಗ 60 ಪೇಷಂಟ್ಗೆ ಇಲ್ಲಿ ಡಯಾಲಿಸಿಸ್ ಮಾಡುವ ಯೋಜನೆಗಳಿದೆ. ಇನ್ನು 70 ಪೇಷಂಟು ವೇಟಿಂಗಲ್ಲಿ ಇರೋದು ನಾನು ಕಂಡಿದ್ದೇನೆ. ಇದಕ್ಕೆ ಏನಾದರೂ ಸೊಲ್ಯೂಷನ್ ಆಗ್ತದೆ ಅಂತ ನಾವು ನಿರಂತರ ಈ ಭಾಗದ ಎಲ್ಲರೂ ಈ ಸಮಿತಿಯಲ್ಲಿ, ಆರೋಗ್ಯ ಸಮಿತಿಯಲ್ಲಿದ್ದವರು ಕೂಡ ಅದರ ಬಗ್ಗೆ ಪ್ರಯತ್ನ ಮಾಡ್ತಾಯಿದ್ರು. ನಾನು ನಮ್ಮ ರಾಜೇಶ್ ಬನ್ನೂರಿಗೆ ಆವಾಗ ಹೇಳ್ತಾ ಇದ್ದೆ, ನೀವೇನಾದರೂ ಈ ಡಯಾಲಿಸಿಸ್ಗೆ ಇಲ್ಲಿ ಬೇಕಾದ ವ್ಯವಸ್ಥೆಗಳನ್ನು ಮಾಡಬೇಕು. ಸರ್ಕಾರ ಇಷ್ಟೊಂದು ಖರ್ಚು ಮಾಡ್ತಾ ಇದೆ, ಆದರೆ ಬಡವರ ಸ್ಪಂದನೆಗೆ, ಯಾಕಂದರೆ ಕಿಡ್ನಿ ಫೇಲಿಯರ್ದವರ ನೋವು ಅವರಿಗೆ ಮಾತ್ರ ಗೊತ್ತು, ಅವರ ಕುಟುಂಬದವರಿಗೆ ಜೊತೆ ಅವರಿಗಿರುವಂಥ ನೋವು. ಅದಕ್ಕೆ ಬಹುಶಃ ಇವತ್ತು ರೋಟರಿ ಕ್ಲಬ್ನವರು ಎಲ್ಲ ಸೇರಿಕೊಂಡು, ನಾನು ಕೂಡ ಲಯನ್ಸ್ ಕ್ಲಬ್ಬಲ್ಲಿ ಒಂದು 4-5 ವರ್ಷ ಇದ್ದೆ, ತುಂಬ ಕಾರ್ಯಕ್ರಮದ. ಆದರೆ ರೋಟರಿ ಕ್ಲಬ್ನವರು ಈಗ ಕೊಡುವಂಥ ಈ ದೇಣಿಗೆ ನೋಡಿದರೆ ನಿಜವಾದ ಇದು ಸಮಾಜಕ್ಕೆ ಅರ್ಪಣೆ ಆಗುವಂಥ ವಿಚಾರ, ಇದರಲ್ಲಿ ಯಾವುದೇ ಒಂದು ಪ್ರಶ್ನೆ ಇಲ್ಲ. ಯಾಕಂದರೆ ಸಮಾಜದಲ್ಲಿ ಕತ್ತ ಕಡೆಯ ವ್ಯಕ್ತಿಗೆ ಏನು ಸ್ಪಂದನೆ ಮಾಡಲಿಕ್ಕೆ ಆಗಿದೆ ಅದನ್ನು ಇವತ್ತು ರೋಟರಿ ಕ್ಲಬ್ನವರು ಸಮಾಜಕ್ಕೆ ಮಾಡಿ ತೋರಿಸಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ನಿಮಗೆ ಯಾವ ಶಾಸಕರಲ್ಲಿ ಯಾವ ರೀತಿ ಧನ್ಯವಾದ ಹೇಳಿದರೂ ಅದು ಸಾಕಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಆ ನೋವಿಗೆ ಸ್ಪಂದನೆ ಮಾಡುವಂಥ ಕೆಲಸ ನಮ್ಮ ಈ ಭಾಗದ ರೋಟರಿಯವರು ನೀವು ಸೇರಿಕೊಂಡು ಮಾಡಿದಿರಿ. ಇದೇನು ಚಿಕ್ಕ ವಿಷಯವಲ್ಲ, ಸುಮಾರು 60 ಲಕ್ಷ ರೂಪಾಯಿ ಅಂತ ಹೇಳಿದರೆ ಅದನ್ನು ಸರ್ಕಾರಿ ಈ ಆಸ್ಪತ್ರೆಗೆ ಜೋಡಣೆ ಮಾಡುವುದಂತ ಹೇಳಿದರೆ ಅದು ಚಿಕ್ಕ ವಿಷಯವೇನಲ್ಲ. ಆದರೆ ಯೋಜನೆಗಳನ್ನು ರೋಟರಿ ಇವತ್ತು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡುವಂಥದ್ದು ಆಸ್ಪತ್ರೆಯವರ ಕೈಯಲ್ಲಿದೆ. ಅದನ್ನು ಮಾಡುವಂಥ ಕೆಲಸ ಬಹುಶಃ ಆಸ್ಪತ್ರೆಯವರು ಮಾಡ್ತಾರೆ ಅನ್ನುವ ಧೈರ್ಯ ನನಗೆ ಇದೆ. ಯಾಕಂತ ಹೇಳಿದರೆ ಅದು ಇಲ್ಲಿ ಏಜೆನ್ಸಿಯನ್ನು, ಡಯಾಲಿಸಿಸ್ ಸೆಂಟರನ್ನು ನಡೆಸಲಿಕ್ಕೆ ಸರ್ಕಾರ ಒಂದು ಏಜೆನ್ಸಿಯನ್ನು ಮಾಡಿದೆ. ಆ ಏಜೆನ್ಸಿ ಮುಖಾಂತರ ಈ ಡಯಾಲಿಸಿಸ್ ಸೆಂಟರನ್ನು ರನ್ ಮಾಡುವಂಥ ವ್ಯವಸ್ಥೆ ಅದು ಒಳ್ಳೆಯ ವಿಚಾರ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳೇನಿದ್ದಾರೆ, ಪುತ್ತೂರವರು ಮತ್ತು ಅವರ ತಂಡ ಇಲ್ಲಿ ಈ ಆಸ್ಪತ್ರೆಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮಗೆ ಶಾಸಕರ ನೆಲೆಯಲ್ಲಿ ಎಲ್ಲ ಕಡೆ ಕಂಪ್ಲೇಂಟ್ ಬಂತ ಇದ್ರು, ಆಸ್ಪತ್ರೆಯಲ್ಲಿ ಸ್ವಲ್ಪ ಕಂಪ್ಲೇಂಟು ಅಂಥದ್ದೇನು ಕಂಪ್ಲೇಂಟ್ ಇಲ್ಲ. ಕಂಪ್ಲೇಂಟ್ಗಳು ಒಂದೊಂದು ಇದ್ದರೂ ನಾವು ಅದನ್ನು ಜೊತೆಯಲ್ಲಿ ತಗೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಮೊನ್ನೆ ನಾನು ಈ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೆ. ಆಗ ಅವರಿಗೆ ಬೇಕಾಗುವಂಥ ವಿಚಾರಗಳನ್ನು ಎಲ್ಲ ನನ್ನ ಗಮನಕ್ಕೆ
ಗಮನಕ್ಕೆ ಅವರು ತಂದಿದ್ದಾರೆ. ಅವರು ಒಂದು ಗೈನಕಾಲಜಿಸ್ಟ್ ಬೇಕು, ಒಬ್ಬರು ಅನಸ್ತೇಸಿಯಾ ಡಾಕ್ಟರ್ ಬೇಕು, ಇನ್ನೊಬ್ಬರು ಟೆಕ್ನಿಷಿಯನ್ ಬೇಕು, 3 ಅವಶ್ಯಕತೆ ಇಲ್ಲಿ ಇದೆ ಅಂತ ವಿಚಾರವನ್ನು ಹೇಳಿದ್ದಾರೆ. ಅದೇ ರೀತಿ ಡಯಾಲಿಸಿಸ್ ಸೆಂಟರನ್ನು ಯಾರು ನಡೆಸ್ತಾರೆ ಅವರ ಟೆಂಡರನ್ನು ರಿನ್ಯೂವಲ್ ಮಾಡೋ ಅವಶ್ಯಕತೆ ಇದೆ ಅನ್ನೋ ನನ್ನ ಗಮನಕ್ಕೆ ತಂದಿದ್ದೇನೆ. ನಾನು ಮೊನ್ನೆನೇ ಆರೋಗ್ಯ ಸಚಿವರನ್ನು ಮತ್ತು ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಇವರಿಗೆ 3 ವಿಚಾರಗಳನ್ನು ಹೇಳಿದ್ದಾರೆ. ಅನಸ್ತೇಸಿಯಾ ಡಾಕ್ಟ್ರು, ಅನಂತರ ಗೈನಕಾಲಜಿಸ್ಟ್, ಒಂದು ಟೆಕ್ನಿಷಿಯನ್, ಅದು 3 ಕೊಡುವ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇನೆ. ಈ ಡಯಾಲಿಸಿಸ್ ಸೆಂಟರನ್ನು ನಡೆಸಲಿಕ್ಕೆ ಏನಾಗಬೇಕು, ಈಗ ಆಲ್ರೆಡಿ ಕರ್ನಾಟಕ ಸರ್ಕಾರ ಟೆಂಡರನ್ನು ಫ್ಲೋಟ್ ಮಾಡಿದೆ. ಅದರಲ್ಲಿ ಕೂಡ ಸೆಕ್ರೆಟರಿ ಅವ್ರ ಹತ್ರ ಕೆಲವು ವಿಚಾರಗಳನ್ನು ನಾನು ಚರ್ಚೆ ಮಾಡಿದ್ದೇನೆ. ಕರ್ನಾಟಕ ಸರ್ಕಾರ ಇವಾಗಲೇ ಟೆಂಡರನ್ನು ಕರೆದು ಎಲ್ಲ ರೆಡಿಯಾಗಿದೆ. ಒಂದು ಡಯಾಲಿಸಿಸ್ಗೆ 1450 ರೂಪಾಯಿಯನ್ನು ಆ ಟೆಂಡರ್ ಏನು ಕಂಪನಿಯವರು 3 ಕಂಪನಿಯವರು ಹಾಕಿದ್ದಾರೆ, ಒಂದು ಟೆಂಡರ್ಗೆ ಒಂದು ಡಯಾಲಿಸಿಸ್ಗೆ 1400 ರೂಪಾಯಿ ಹಾಕಿ ಕೋಟ್ ಮಾಡಿ ಹಾಕಿದ್ದಾರೆ. ಅದು ಹೈಯರ್ ಸೈಡು ಆಯ್ತಂತ ಸರ್ಕಾರದ ಗಮನಕ್ಕೆ ಬಂದಿದೆ. ಯಾಕಂತ ಹೇಳಿದ್ರೆ 900 ರೂಪಾಯಿಗೆ ಮಾಡ್ಬೋದು. 1450 ರೂಪಾಯಿ ಕೊಟ್ಟರೆ ಮಿಷಿನು, ಟೆಕ್ನಿಕಲ್ ಪಾರ್ಟು, ಏರೋ ಪ್ಲ್ಯಾಂಟು ಎಲ್ಲ ಅವ್ರದ್ದೇ. ಅದಕ್ಕೆ ನಾನು ಅವರ ಗಮನಕ್ಕೆ ತಂದದೇನೆಂದರೆ, ಈಗ ಆಲ್ರೆಡಿ ಎಲ್ಲ ಸುಮಾರು 220 ಡಯಾಲಿಸಿಸ್ ಸೆಂಟರು ಈಗ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ. ಆ 220 ಡಯಾಲಿಸಿಸ್ ಸೆಂಟರಲ್ಲಿ ಬೇಕಾದಷ್ಟು ಆಲ್ರೆಡಿ ಮಿಷಿನ್ಗಳು ಇನ್ಸ್ಟಾಲ್ ಆಗಿದೆ. ಸೊ ಎಲ್ಲೆಲ್ಲಿ ಮಿಷಿನ್ಗಳು ಇನ್ಸ್ಟಾಲ್ ಆಗಿದೆ ಅಲ್ಲಿ ಅವರು 50% ಅಲ್ಲಿ ಮಾಡಬೇಕು ಅನ್ನೋ ವಿಚಾರವನ್ನು ಸರ್ಕಾರದ ಗಮನಕ್ಕೆ ನಾವು ತಂದುವಂಥ ಕೆಲಸವನ್ನು ಮಾಡಿದೆ. ಯಾಕಂತ ಹೇಳಿದ್ರೆ ಇಲ್ಲಿ 12 ಮಿಷಿನ್ ಇದೆ, 220 ಸೆಂಟರ್ಗಳಲ್ಲಿ ಬೇಕಾದಷ್ಟು ಮಿಷಿನ್ಗಳಿದೆ. ಮುಂದಿನ ದಿವಸಗಳಲ್ಲಿ ಎಲ್ಲೆಲ್ಲೂ ಯಾರಿಗೂ ಡಯಾಲಿಸಿಸ್ಗಳಲ್ಲಿ ತೊಂದರೆ ಆಗಬಾರ್ದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ರಿಗೂ ಉಚಿತವಾಗಿ, ಅಂದರೆ BPL ಅವರಿಗೆ ಎಲ್ರಿಗೂ ಉಚಿತವಾಗಿ ಡಯಾಲಿಸಿಸ್ ಏನಿದೆ ಅದನ್ನು ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಹೊಸ ಟೆಂಡರ್ ಫ್ಲೋಟ್ ಮಾಡ್ತಾ ಇದ್ದಾರೆ. 1 ತಿಂಗಳಲ್ಲಿ ಈ ಟೆಂಡರು ಕಾರ್ಯರೂಪಕ್ಕೆ ಬರ್ತದೆ. ಎಲ್ಲ ಕಡೆ ಯಾರು ಏಜೆನ್ಸಿ ತಗೊಳ್ತಾರೆ ಅವರೇ ಮಿಷಿನನ್ನು ಪ್ರೊವೈಡ್ ಮಾಡಿ ಹಾಕುವಂಥ ವಿಚಾರಕ್ಕೆ ಸರ್ಕಾರ ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ವಿಚಾರವನ್ನು ನಮಗೆ ಹೇಳಿದ್ದಾರೆ. ನಾನು ಆಸ್ಪತ್ರೆ ಇಲ್ಲಿ ಸಿಬ್ಬಂದಿಗಳಲ್ಲಿ ಬಾಕಿಯವ್ರ ಹತ್ರ ಎಲ್ಲ ಒಂದೇ ವಿಚಾರ, ನನ್ನ ಮೈ ರಿಕ್ವೆಸ್ಟ್ ಈಸ್ ಓನ್ಲಿ ಒನ್, ಪ್ಲೀಸ್ ಗಿವ್ ದ ಸರ್ವಿಸ್. ಯಾರಾದರೂ ಇವತ್ತು ಬಡವರ ಸೇವೆ ಮಾಡುವುದಿದ್ರೆ ಅದು ದೇವರ ಸೇವೆ ಅಂತ ನಾವು ತಿಳ್ಕೊಳ್ಳುವ ಅವಶ್ಯಕತೆ ಇದೆ. ಯಾರಾದರೂ ಗೌರ್ಮೆಂಟ್ ಆಸ್ಪತ್ರೆಗೆ ಬರುವಾಗ ಅವರು ದೇವಸ್ಥಾನಕ್ಕೆ ಹೋದ್ರಿಂದ ಹೆಚ್ಚು ಅವನ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಆಸ್ಪತ್ರೆಗೆ ಬರುವಂಥದ್ದು. ನಮ್ಮ ಹತ್ರ ಐ ವಾಂಟ್ ಓನ್ಲಿ ಸರ್ವಿಸ್ ಫ್ರಮ್ ಟು ದ ಪಬ್ಲಿಕ್. ನಾನು ಅದನ್ನೇ ನಿಮ್ಮ ಹತ್ರ ಹೈಯೆಸ್ಟ್ ಪ್ರಯಾರಿಟಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ಅದನ್ನು ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಿ. ಎಲ್ಲಿವರೆಗೆ ನಮಗೆ ಕಂಪ್ಲೇಂಟ್ ಇಲ್ಲದೆ ಆ ವ್ಯವಸ್ಥೆಯನ್ನು ಜೋಡಣೆ ಮಾಡಲಿಕ್ಕೆ ಆಗ್ತದ ಅಲ್ಲಿವರೆಗೆ ನಾನು ಮಾಡಬೇಕಂತ ನಮ್ಮ ಎಲ್ಲ ಆಸ್ಪತ್ರೆ ಸಿಬ್ಬಂದಿಗಳ ಹತ್ರ ನಾನು ರಿಕ್ವೆಸ್ಟ್ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಇವತ್ತು ಯಶಸ್ವಿನಿ ಮತ್ತು ಆಯುಷ್ಮಾನ್ ಏನು ನಾವು ತಗೊಳ್ತಾ ಇದ್ದೀವಿ ಅದರಲ್ಲಿ 5 ಲಕ್ಷ ರೂಪಾಯಿವರೆಗೆ ಬಡವರಿಗೆ ಉಚಿತವಾಗಿ ಸಿಗುವಂಥದ್ರಲ್ಲೂ ಸ್ವಲ್ಪ ಎಲ್ಲ ಆಸ್ಪತ್ರೆಗಳು ನಿರಾಕರಣೆ ಮಾಡುವುದನ್ನು ನಾವು ಕಂಡಿದ್ದೇವೆ. ಅದಕ್ಕೂ ಕೂಡ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಸರ್ಕಾರಕ್ಕೆ ವಿನಂತಿ ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ಆಯುಷ್ಮಾನಲ್ಲಿ ಏನೆಲ್ಲ ಬೆನಿಫಿಟ್ ತಗೊಂಡಿದ್ದಾರೆ ಅವರಿಗೆಲ್ಲ ಸರ್ಕಾರದಿಂದ ಸುಮಾರು 1.5-2 ವರ್ಷದಿಂದ ಅವರಿಗೆ ಬಿಲ್ ಬಂದಿಲ್ಲ. ಯಾವ ಆಸ್ಪತ್ರೆಗಳಿಗೆ ಎಲ್ಲ ಹೋಗಿ ಆಯುಷ್ಮಾನನ್ನು ತಗೊಂಡು ಹೋದರೆ ಇಲ್ಲಿ ಆಯುಷ್ಮಾನ ಆಗೋದಿಲ್ಲ. ಅವರು ಲೀಸ್ಟಲ್ಲಿ ಇದ್ದಾರೆ, ಅವರು ಇದರಲ್ಲಿ ಬಂದಿದ್ದಾರೆ, ಆಲ್ರೆಡಿ ದೇ ಆರ್ ಅಂಡರ್ ದ ಗೌರ್ಮೆಂಟ್ ಇದರಲ್ಲಿ ಇದ್ದಾರೆ, ಎನ್ರೋಲ್ ಆಗಿದ್ದಾರೆ. ಬಟ್ ಅಲ್ಲಿ ಹೋದ ಕೂಡಲೇ ನಾವು ಆಯುಷ್ಮಾನ್ ತಗೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರದ್ದು 2 ಕೋಟಿ 3 ಕೋಟಿ 2 ವರ್ಷದಿಂದ ಅವರು ಬಿಲ್ ಪೆಂಡಿಂಗ್ ಇದರಿಂದ ಅವರು ಪೇಷಂಟನ್ನು ತಗೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಯಶಸ್ವಿನಿ ಮಾಡಿದವರಿಗೆ ಯಾರನ್ನು ಎಲ್ಲಿಯೂ ಇಲ್ಲ. ಕಾನೂನು ಇದರಲ್ಲಿ ನಾವು ಎಲ್ಲದರಲ್ಲಿ ನೋಡ್ತೀವಿ. ಯಶಸ್ವಿನಿಗೆ 500 ರೂಪಾಯಿ ಕಟ್ಟಿ ಪ್ರತಿ ಮೊಣೆಯೊಡೆಯನ್ನು ಒಂದೊಂದು ಮೆಂಬರ್ ಆಗ್ತಾನೆ. ಇವತ್ತು ನೀವು ನೋಡಿ ಎನ್ರೋಲಲ್ಲಿ ಆನ್ಲೈನಲ್ಲಿ ನೋಡಿ, ನೀವು ಇವತ್ತು ನೋಡಿದ್ರೆ ಸಿಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫಾದರ್ ಮುಲ್ಲಾರ್ಸ್ ಮಾತ್ರ ಒಬ್ಬರು ಎನ್ರೋಲ್ ಆಗಿದ್ದಾರೆ. ಎಲ್ಲ ಹಾಸ್ಪಿಟಲ್ಸು ಅದರಿಂದ ಹೊರಗೆ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ. ಅದರಲ್ಲಿ ಅವರಿಗೆ ನಾನು ಇವತ್ತು ಕೂಡ AJ ಹಾಸ್ಪಿಟ್ಲ್ ಮತ್ತು ಮಣಿಪಾಲ್ ಹಾಸ್ಪಿಟ್ಲ್ ಅವ್ರ ಹತ್ರ ಮಾತಾಡಿದೆ, ಯಾಕೆ ನೀವು ಯಶಸ್ವಿನಿಯಿಂದ ಹೊರಗೆ ಬಂದಿರಿ ಅಂತ. ಅವರಿಗೆ ಕೆಲವು ವರ್ಷದಿಂದ ಅವರ ತೊಂದರೆಗಳು, ಟೆಕ್ನಿಕಲ್ ತೊಂದರೆ, ಬಿಲ್ಲು ಪೆಂಡಿಂಗ್ ಇರುವಂಥದ್ದು, 2 ಲಕ್ಷ ಬಿಲ್ ಕಳಿಸಿದ್ರೆ ಅಲ್ಲಿ 60,000 ರೂಪಾಯಿ ಬರ್ತದೆ. ಈ ಎಲ್ಲ ರೀಸನ್ಗಳಿಂದ ಅವರು ಯಶಸ್ವಿನಿ ಕೂಡ ನಮಗೆ ಬೇಡ ಅಂತ ಫಾದರ್ ಮುಲ್ಲಾರ್ಸ್ ಹಾಸ್ಪಿಟಲ್ ಮಾತ್ರ ಬೇರೆ ಎಲ್ಲರೂ ಹೊರಗೆ ಬಂದಿದ್ದಾರೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಏನಾದರೂ ನಾವು ಯೋಜನೆಗಳನ್ನು ಪಡ್ಕೊಂಡಿದ್ರು, ಈಗ ರೈತರು ಯಶಸ್ವಿನಿ ಎಲ್ಲ ಪಡ್ಕೊಂಡವರು ರೈತರು,
ನಾಳೆ ಹೋಗಬೇಕಿದ್ರೆ ಅವರು ಫಾದರ್ ಮುಲ್ಲರ್ಸ್ಗೆ ಮಾತ್ರ ಹೋಗಬೇಕು, ಬೇರೆ ಎಲ್ಲಿಯೂ ಅವ್ರಿಗೆ ಫೆಸಿಲಿಟಿ ಕೊಡುವಂಥ ವ್ಯವಸ್ಥೆಗಳಿಲ್ಲ. ಇದನ್ನು ಕೂಡ ಎನ್ರೋಲ್ ಮಾಡುವಂಥ ಅವಶ್ಯಕತೆಗಳು ಮುಂದಿನ ದಿವಸಗಳಲ್ಲಿ ಇದೆ ಅಂತ ತಿಳ್ಕೊಂಡಿದ್ದೀನಿ. ಅದಕ್ಕೆ ನಾವು ಅಂದರೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಇದನ್ನು ನಾವು ಅಪ್ಗ್ರೇಡ್ ಮಾಡುವ, ಅಂದರೆ ಹಾಸ್ಪಿಟಲ್ಸ್ಗೆ ಅದನ್ನು ಕಂಪಲ್ಸರಿ ಮಾಡುವಂಥ ಅವಶ್ಯಕತೆ ಇದೆ. ಅಂದರೆ ಜನಗಳಿಗೆ ಸೇವೆ ಸಿಗಬೇಕಾದ್ರೆ ಹಾಸ್ಪಿಟಲ್ಲು ಈ ಆಸ್ಪತ್ರೆಯನ್ನು ನಾವು ಅಪ್ಗ್ರೇಡ್ ಮಾಡಬೇಕು. ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಬರಬೇಕಂತ ನಮ್ಮ ಈ ಪುತ್ತೂರಿನ ಭಾಗದ ಎಲ್ಲರ ಜನರ ಆಸೆ ತುಂಬ ವರ್ಷದಿಂದ ಹಾಗೇ ಕಾಯ್ತಾ ಇದೆ. ಸುಮಾರು 40 ಎಕರೆ ಜಾಗೆಯನ್ನು ಬನ್ನೂರು ಹತ್ರ ಮೊದಲು ನಾವು ಸುಮಾರು ವರ್ಷದ ಹಿಂದೆ ಅದನ್ನು ಗುರುತಿಸಿಟ್ಟಿದ್ದೇವೆ, ಆದರೆ ಪ್ರಪೋಸಲ್ ಮಾತ್ರ ಹೋಗಿರಲಿಲ್ಲ. ಮೊನ್ನೆ 18/4/2023ಕ್ಕೆ 18/5/2023ಕ್ಕೆ ಚುನಾವಣೆ ಆಗಿರೋದು. 13/5 ಅಧಿಕೃತವಾಗಿ ಘೋಷಣೆ ಆಗಿರೋದು 13/5/2023. 18/5/2023ಕ್ಕೆ ಮೆಡಿಕಲ್ ಕಾಲೇಜಿನ ಪ್ರಪೋಸಲು ಇಲ್ಲಿಂದ ಹೋಗುವಂಥ ಕೆಲಸ ಆಗಿದೆ. ಇದಕ್ಕೆ ಮೊದಲು ಇಲ್ಲಿಯ ಈ ಎಕ್ಸಿಸ್ಟಿಂಗ್ ಕಾಲೇಜ್ ಏನಿದೆ, ಎಕ್ಸಿಸ್ಟಿಂಗ್ ಆಸ್ಪತ್ರೆ ಏನಿದೆ, ಇದನ್ನು ಅಪ್ಗ್ರೇಡ್ ಮಾಡಿ 300 ಬೆಡ್ಗೆ ಇಲ್ಲಿಂದ ಪ್ರಪೋಸಲ್ ಕಳಿಸುವಂಥ ಕೆಲಸ 2020ರಲ್ಲಿ ಆಗಿದೆ. ಆದರೆ ಇವತ್ತಿನವರೆಗೆ ಅದು ಯಾವುದೇ ಮುಂದುವರಿಕೆಯಾಗಿ ಬಂದಿಲ್ಲ. ನಿನ್ನೆ ಕೂಡ ಅದಕ್ಕೆ ನಮ್ಮ PWD ಇಂಜಿನಿಯರಿಂಗ್ ರಾಜೇಶ್ ಅವರು ಎಲ್ಲ ಮಾಹಿತಿಯನ್ನು ನಾನು ತಗೊಂಡಿದ್ದೀನಿ ಬರುವಾಗ. ಅವರು ಮೊನ್ನೆ 2 ವಾರದ ಮೊದಲು ಕೂಡ ಸರ್ಕಾರದ ಹೆಲ್ತ್ ಸೆಕ್ರೆಟರಿ ಅವರಿಗೆ ಪತ್ರ ಬರೆದು ನಾವೇನಾದರೂ ಇದನ್ನು 300 ಬೆಡ್ಗೆ ಅಪ್ಗ್ರೇಡ್ ಮಾಡಬೇಕಿದ್ರೆ ಇಲ್ಲಿ ಎಕ್ಸಿಸ್ಟಿಂಗ್ ಹಾಸ್ಪಿಟಲನ್ನು ಯಾವ ರೀತಿ ಮಾಡ್ತೀರೋ ಅನ್ನೋ ಪ್ರಶ್ನೆಯನ್ನು ಅವ್ರ ಹತ್ರ ಕೇಳಿದ್ದಾರೆ. ಸೊ ಅವರು ಈ ಕೆಲವು ಬಿಲ್ಡಿಂಗನ್ನು ಉಳಿಸ್ಕೊಂಡು ಬೇರೆ ಬಿಲ್ಡಿಂಗನ್ನು ನಾವು ಮಾಡ್ತೀವಿ ಅನ್ನೋ ವಿಚಾರವನ್ನು ಹೇಳಿದಾಗ ಅದಕ್ಕೆ ಸಕಾರಾತ್ಮಕ ಉತ್ತರ ಯಾವುದು ಬಂದಿಲ್ಲ. ನಾವು ಮುಂದಿನ ದಿವಸಗಳಲ್ಲಿ ಇಲ್ಲಿ ಏನು ಬಾಡಿ ಇದೆ, ಲೋಕಲ್ ಬಾಡಿ ಇದೆ, ಅವರ ಮುಖಾಂತರ ನಾವು ಮುಂದೆ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲನ್ನು ಬನ್ನೂರಲ್ಲೇ ಮಾಡುವ ವಿಚಾರವನ್ನು ತಗೊಂಡು ಇಲ್ಲಿ ಏನು 300 ಬೆಡ್ ಇದೆ ಅದನ್ನು ನೆಕ್ಸ್ಟ್ ಹಂತದಲ್ಲಿ ಅದು ಆದ ನಂತರ ಇದನ್ನು ಅಪ್ಗ್ರೇಡ್ ಮಾಡಿ ಆ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗೆ ಇದನ್ನು ಟೈಅಪ್ ಮಾಡುವಂಥ ಕೆಲಸವನ್ನು ಪ್ರಪೋಸಲನ್ನು ಕೂಡ ಮುಂದೆ ಸರ್ಕಾರಕ್ಕೆ ಮಂಡಿಸಲಿದ್ದೇವೆ. ಆ ರೀತಿ ಪುತ್ತೂರಿನಲ್ಲಿ ಒಳ್ಳೆಯ ರೀತಿಯ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲನ್ನು ಮಾಡುವ ವ್ಯವಸ್ಥೆಯಲ್ಲಿದ್ದೇವೆ. ಇವತ್ತು ರೋಟರಿ ಅವರು ಎಲ್ಲ ಸೇರಿ ಮುಂದಿನ ದಿವಸಗಳಲ್ಲೂ ಕೂಡ ಅವರ ಅವಶ್ಯಕತೆ ಬೇರೆ ಬೇರೆ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಒಳ್ಳೆಯ ಟೀಮು ಕೂಡ ಇಲ್ಲಿದೆ. ಹಿಂದೆ ಕೂಡ ಅವರ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ. ಅವರ ಸ್ವಯಂ ಇಚ್ಛೆಯಿಂದ ಇಲ್ಲಿ ಇರುವಂಥ ಎಲ್ಲ ರೋಟೇರಿಯನ್ಸ್, ಈ ಹರ್ಷ ಇರ್ಬೋದು, ನಮ್ಮ ಪೆಟ್ರೋಲ್ ಪಂಪಿನ ನಾಯಕರು ವಿಶ್ವಾಸ್ ಇರ್ಬೋದು, ನಾವೆಲ್ಲ ಭಾರಿ ಹಿಂದಿನಿಂದ ರತ್ನಾಕರ್ ಇರ್ಬೋದು, ಇದರ ಭಾರಿ ಹಿಂದಿನಿಂದ ಇದಕ್ಕೆ ಕೆಲಸ ಮಾಡಿಕೊಂಡು ತಮ್ಮ ಸಮಯವನ್ನು ಬಡವರಿಗೆ ಕೊಟ್ಟಿದ್ದನ್ನು ನಾವು ಕಂಡಿದ್ದೇವೆ. ನಿಮ್ಮ ಸಹಕಾರ ಕೂಡ ಸರ್ಕಾರ ಎಷ್ಟು ಮಾಡಿದರೂ ಪಬ್ಲಿಕ್ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಫ್ ದ ಪಬ್ಲಿಕ್ ಆ್ಯಂಡ್ ದ ಗೌರ್ಮೆಂಟ್ ವರ್ಕ್ ಟುಗೆದರ್ ಇಟ್ ವಿಲ್ ರೀಚ್ ಟು ದ ಪಬ್ಲಿಕ್, ರಿಯಲ್ ಪರ್ಸನ್ ಹೂ ವಿಲ್ ರಿಕ್ವೈರ್ ದ ಸರ್ವಿಸ್ ಆಫ್ ಫ್ರಮ್ ದ ಪೀಪಲ್. ಸೊ ಡಾಕ್ಟರ್ಸು ಕೂಡ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ನಲ್ಲಿ ಒಳ್ಳೆ ತಂಡ ಕೂಡ ಇದೆ. ನಾವು ಬಡವರ ಸೇವೆಯನ್ನು ಎಲ್ಲಿವರೆಗೆ ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಪಾಪ ಅವರಿಗೂ ಕೆಲವು ಕಡೆ ನಾವು ತೊಂದರೆ ಕೊಡ್ತಾ ಇದ್ದೇವೆ. ಚಿಕ್ಕ ಚಿಕ್ಕ ವಿಚಾರಗಳಿಗೆ ಕೂಡ ಎಲ್ಲ ಇಲ್ಲಿ ನಮಗೆ ಇಲ್ಲಿ ಯಾರು ಬರ್ತಾರೆ, ಪೇಷಂಟ್ ಬರ್ತಾರೆ, ಫೋನ್ ಮಾಡ್ತಾರೆ, ಅವರಿಗೆ ಸ್ಪಂದನೆ ಕೊಡುವಂಥ ಕೆಲಸ ಅವರು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಾವು ಕೂಡ ಅವರಿಗೆ ನಮ್ಮಿಂದ ಆಗುವಂಥ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಇವತ್ತು ಒಳ್ಳೆ ಯೋಜನೆಯನ್ನು ನಾವು ಸಮಾಜಕ್ಕೆ ರೋಟರಿ ಕ್ಲಬ್ ಮುಖಾಂತರ ಅರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದು ಒಳ್ಳೆಯದಾಗಲಿ ಅಂತ ಈ ಆಸ್ಪತ್ರೆ ಇನಾಗ್ರೇಷನ್ಗೆ ಹೋದರೆ ವಿನಾಯಕ್ ದೇವರು ಹೇಳ್ತಾ ಇದ್ರು, ಹೇಗೆ ಅದಕ್ಕೆ ನಾವು ಶುಭ ಹಾರೈಕೆಗಳನ್ನು ಕೊಡುವುದು ಅಂತ. ಅದು ಒಳ್ಳೆ ರೀತಿಯಲ್ಲಿ ಬೆಳೀಲಿ ಅಂತ ಆಶೀರ್ವಾದ ಮಾಡಲ್ಲ ಅಲ್ಲ, ಹೇಗೆ ಶುಭ ಹಾರೈಕೆಗಳನ್ನು ಕೊಡುವುದಂತ. ನಮಗೂ ಹಾಗೆ ಇವತ್ತು ಡಯಾಲಿಸಿಸ್ ಸೆಂಟರನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಆಗಿದೆ. ಅದು ಒಳ್ಳೆಯ ರೀತಿಯ ಸರ್ವಿಸನ್ನು ಜನಗಳಿಗೆ ಬಡವರಿಗೆ ಕೊಡಲಿ. ಆದರೆ ಅದರಲ್ಲಿ ಬರುವಂಥ ಜನ ನಾವು ಅವೇರ್ನೆಸ್ ಮಾಡುವ ಮುಖಾಂತರ ಆದಷ್ಟು ಕಡಿಮೆ ಆಗಲಿ. ಈ ಯಾರಿಗೆ ಬಡವರಿಗೆ ನಾವು ಏನು ಸೇವೆ ಕೊಡ್ತೇವೆ ಅದು ದೇವರ ಸೇವೆ ಅನ್ನೋದು ನಮ್ಮೆಲ್ಲರ ಮನಸ್ಸಿನಲ್ಲಿ ಇರಲಿ.
ಅನ್ನುವ ಮಾತನ್ನು ಹೇಳುತ್ತಾ ಎಲ್ಲರಿಗೂ ಇದು ಉಪಕಾರ ಆಗಲಿ. ಇನ್ನು ಕಡಬದಲ್ಲಿ ಕೂಡ 3 ಡಯಾಲಿಸಿಸ್ ಮಿಷಿನ್ಗಳು ಬಂದಿದೆ. ಅಲ್ಲಿಯೂ ಕೂಡ ಒಟ್ಟು ಏನು 70 ಪೇಷಂಟ್ಸ್ ಇಲ್ಲಿ ಪೆಂಡಿಂಗ್ ಲಿಸ್ಟ್ ವೆಯ್ಟಿಂಗ್ ಲಿಸ್ಟಲ್ಲಿ ಇದ್ದಾರೆ. ಕಡಬಲ್ಲಿ ಆ 3 ಮಿಷಿನ್ ಆಪರೇಷನಲ್ ಆದರೆ ಅದು ಈಗಲೇ ಹೆಲ್ತ್ ಮಿನಿಸ್ಟ್ರಿಗೆ ಅದನ್ನು ಹೇಳುವಂಥ ವಿಚಾರವನ್ನು ಮಾಡಿದ್ದೀನಿ. ಮಿನಿಮಮ್ 15ರಿಂದ 20 ದಿವಸದಲ್ಲಿ ಆ ಡಯಾಲಿಸಿಸ್ ಸೆಂಟರನ್ನು ಆರಂಭ ಮಾಡುವಂಥ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಸೊ 20 ಪೇಷಂಟು ಕಡಬ ಕಡೆಯಿಂದ ಬರುವವರು ಅಲ್ಲಿ ಕಡಬ ಕಡೆಗೆ ಸೀಮಿತ ಆದರೆ ಇಲ್ಲಿ ಬರುವಂಥ ಎಲ್ಲ ಪೇಷಂಟು ಡಯಾಲಿಸಿಸ್ಗೆ ಏನು ಬರ್ತಾರೆ ಇಲ್ಲಿ ಬರುವವರಿಗೆ ಎಲ್ರಿಗೂ ಈ ಕೇಂದ್ರದಲ್ಲಿ ಆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗ್ತದೆ. ಇನ್ನು ಡಾಕ್ಟರ್ ಪುತ್ತೂರ ಅವರು ಹೇಳಿದ್ದಾರೆ 2 ಮಿಷನ್ ಸ್ಟ್ಯಾಂಡಿಂಗ್ ಮಿಷನ್ಸ್ ನಮಗೆ ಬೇಕು ಅಂತ. ಅದನ್ನು ಕೂಡ ಸರ್ಕಾರದ ಕಡೆಯಿಂದ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ನಿಮಗೆ ಯಾವುದೆಲ್ಲ ರಿಕ್ವೈರ್ಮೆಂಟ್ ಇದೆ ಅದನ್ನು ಪರ್ಸನಲ್ ಸಬ್ಜೆಕ್ಟ್ ಅಂತ ತಗೊಂಡು ಆಸ್ಪತ್ರೆ ವಿಷಯದಲ್ಲಿ ಸ್ಪಂದನೆ ಮಾಡುವಂಥ ಕೆಲಸವನ್ನು ಶಾಸಕನ ನೆಲೆಯಲ್ಲಿ ನಾನು ಮಾಡ್ತೇನೆ. ಹಾಗೂ ನಿಮ್ಮಿಂದ ಕೂಡ ನಾನು ಒಳ್ಳೆಯ ಸರ್ವಿಸನ್ನು ಆಶಿಸ್ತೇನೆ. ಅಂಥ ಕೆಲಸಗಳು ಬಂದಾಗ ನಾನು ನಿಮ್ಮ ಮನೆಯ ಎದುರುಗಡೆ ಬಂದು ಕೊಡಲಿಕ್ಕೂ ತಯಾರಿದ್ದೇನೆ. ನೀವು ಎಲ್ಲ ಸಹಕಾರಗಳನ್ನು ಕೊಡಬೇಕು ಅಂತ ಸಂದರ್ಭಗಳು ಬರುವುದು ಬೇಡ. ಎಲ್ಲರೂ ಜೊತೆಯಲ್ಲಿ ಸೇರಿ ಕೈ ಜೋಡಿಸಿ ಬಡವರಿಗೆ ಸೇವೆ ಕೊಡುವಂಥ ಕೆಲಸವನ್ನು ನಾವು ಮಾಡುವ, ಅದು ದೇವರ ಕೆಲಸ ಅಂತ ತಿಳ್ಕೊಳ್ಳುವಂಥ ವಿಚಾರವನ್ನು ಹೇಳುತ್ತಾ ಎಲ್ರಿಗೂ ಶುಭ ಹಾರೈಕೆಗಳು ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್ ಮತ್ತು ಪಿಸಿಎಂಇ, ವಾಣಿಜ್ಯ ವಿಭಾಗ, ಎಸ್ಇಬಿಎ, ಎಸ್ಸಿಬಿಎ ಮತ್ತು ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್, ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ದೂರವಾಣಿ 9444959330 ಅಥವಾ 9483146330. ಇಮೇಲ್ ss016puc@gmail.com. ವೆಬ್ಸೈಟ್ www.vcpuc.vivekanandaedu.org. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.